ಸಮಾಜವಾದವನ್ನ ನಿಜ ಬದುಕಿನಲ್ಲಿ ಅಳವಡಿಸಿಕೊಂಡು ಪ್ರೀತಿಯ ಜಾಲವನ್ನ ಕಟ್ಟಿಕೊಂಡು ಬದುಕಿದ ಏರಿಯರ ಓದನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಪುಸ್ತಕಗಳ ಪಟ್ಟಿಯನ್ನ ವಿವಿಗಳಿಗೆ ನೀಡಿ ಅದನ್ನ ಜಗತ್ತಿಗೆ ಪರಿಚಯಿಸುವ ಕಾರ್ಯ ಮಾಡಬೇಕು. ಅವರಿಲ್ಲದ ನಾಡು ತಿಳುವಳಿಕೆಯ ದೃಷ್ಟಿಯಿಂದಲೂ ಅನಾಥವಾಗಿದ್ದು ಏರಿಯರ ಋಣ ತೀರಿಸುವ 100 ದಾರಿಗಳಿದ್ದು ನಾವೆಲ್ಲರೂ ಅದನ್ನ ಮಾಡುವ ಕಾರ್ಯವನ್ನ ಮಾಡಬೇಕಾಗಿದೆ ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿ ಡಾಕ್ಟರ್ BA ವಿವೇಕ್ ರೈ ಹೇಳಿದರು. ಅವರು ಏರಿಯಾ ಬೀಡಿನಲ್ಲಿ ಏರಿಯಾ ಆಳ್ವ ಫೌಂಡೇಶನ್ ಆಶ್ರಯದಲ್ಲಿ ನಡೆದ ಏರಿಯಾ ಸಾಹಿತ್ಯ ಸಂಭ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಏರಿಯರ ಪುತ್ರಿ ಸುಖದ ಬಾಲಕೃಷ್ಣ ಹೆಗಡೆ, ಮೊಮ್ಮಗಳು ಭಕ್ತಿ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ಅದನ್ನ ಬಿಡುಗಡೆ ಮಾಡಿದವರಿಲ್ಲ. 69ರಲ್ಲಿ ನಾಗೇಗೌಡರು BC ಆಗಿ ಟ್ರಾನ್ಸ್ಫರ್ ಆಯಿತು. ಆದ ಕಾರಣ ಈ ಜವಾಬ್ದಾರಿಯನ್ನ ಏರಿಯರ ತಲೆ ಮೇಲೆ ಹೊರಿಸಿದ್ರು. 2ನೇ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನ CP ಲಿಂಗಣ್ಣ ಅಧ್ಯಕ್ಷರು. ಅಲ್ಲಿ ಭಾಗವಹಿಸಿದ ಯಾವ ಹಿರಿಯರು ಇವತ್ತು ಇಲ್ಲ ನಮ್ಮ ನಡುವೆ. ಅಮ್ಮನಾಯಕರು, ದೇಜವರೇಗೌಡರು, ನತಿಘಟ್ಟ ಕೃಷ್ಣಮೂರ್ತಿ, ಜೀಶಂ ಪರಮೇಶ್ವರಯ್ಯ, PR ತಿಪ್ಪೇಸ್ವಾಮಿ, ನಾವು ಪ್ರತಸ್ಮರಣೀಯರಂತ ಎಲ್ಲ ವಿದ್ವಾಂಸರು ಬಂದದ್ದು. ಇಡೀ ಜವಾಬ್ದಾರಿಯನ್ನು ವಹಿಸಿಕೊಂಡು ಆಗ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಅಲ್ಲೊಂದು ಪ್ರಬಂಧ ಮಂಡಿಸಲಿಕ್ಕೆ ಇದ್ದರು. ನಾನೊಬ್ಬ ಆಗ ನನಗೇನು ಜಾನಪದ ಓದಿರಲಿಲ್ಲ. ನಾನು ತುಳುವಿನವಾದ ಕಾರಣ ಒಂದು ಸ್ವಲ್ಪ ಪರಿಚಯದ ರೂಪ ಒಂದು ಪ್ರಬಂಧ ದಕ್ಷಿಣ ಜಿಲ್ಲೆಯ ಜನಪದ ಕಲಾ ವಿನೋದಗಳು ಅಂತ. DC ಆಗಿದ್ದಂಥ ನಾಗೇಗೌಡರು ಹೋದ ಮೇಲೆ ಬಂದ ಬೇರೆ DC ಅವರಿಗೆ ಅದೇ ಪ್ರಕಾರದ ಆಸಕ್ತಿ ಅಭಿಲಾಷೆ ಇರಬೇಕಲ್ಲ, ಅದು ಇರುವುದಿಲ್ಲ, ಎಲ್ಲರಿಗೂ ಇರುವುದಿಲ್ಲ. ಆಗ ಅದರ ಹೊಣೆಗಾರಿಕೆಯನ್ನು ಹೊತ್ತು ಅದನ್ನು ಮುನ್ನಡೆಸಿದಂಥವರು ಮಾನ್ಯ ಆಳ್ವರು ಅದನ್ನು ಆಗ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಸಮಾವೇಶವಾಗಲಿ ಅಥವಾ ಅದರ ಅನತಿ ದೂರದಲ್ಲಿಯೇ ಗಣಪತಿ ಹೈಸ್ಕೂಲಿನ ಆವರಣದಲ್ಲಿ ಇರುವಂತಹ ಪಂಚಾಯತ್ ಶತಮಾನೋತ್ಸವದ ಅದ್ಭುತವಾದ ಸಂಘಟನೆಯ ಆ ಸಂದರ್ಭದಲ್ಲಿ ಎಲ್ಲ ನಮಗೆ ಆಳ್ವರ ಸಂಘಟನಾ ಕೌಶಲದ ಪರಿಚಯ ಆಗ್ತಾ ಇತ್ತು. ಆಗಿದ್ದು ಎಳೆಯರಾಗಿದ್ದ, ಇನ್ನು ಕಣ್ಣು ಬಿಡ್ತಾ ಇದ್ದ ನನಗೆ, ನನ್ನಂಥವರಿಗೆ ಅಲ್ಲಿ ಒಂದು ಆದರ್ಶದ ಪ್ರತಿರೂಪ ಕಾಣ್ತಾ ಇತ್ತು. ನಿಜವಾದ ಅರ್ಥದಲ್ಲಿ ಸಾಹಿತ್ಯ ಪರಿಚಾರಿಕೆ ಅಂದರೆ ಏನು, ನಿಜವಾದ ಅರ್ಥದಲ್ಲಿ ಸಂಸ್ಕೃತಿಯ ಸಂವರ್ಧನೆ ಅಂದರೆ ಹೇಗೆ ಮಾಡಬಹುದು.